ಮಂಡ್ಯಕ್ಕೆ ಹತ್ತಿರದ ಸ್ವರ್ಣಸಂದ್ರದಲ್ಲಿ ಹೆದ್ದಾರಿಯಲ್ಲಿ ಸಾಗಿದ್ದ ಬೈಕನ್ನು ಪೊಲೀಸ್ ಒಬ್ಬ ಆತುರದಿಂದ ಎಳೆದುದರಿಂದ ಹಿಂದೆ ಕುಳಿತಿದ್ದ ತಾಯಿ ಮಗು ಕೆಳಗೆ ಬಿದ್ದು ಮಗು ಹಿಂದೆ ಬರುತ್ತಿದ್ದ ವಾಹನಕ್ಕೆ ಬಲಿಯಾಗಿದೆ. ಪೊಲೀಸರ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಸಾರ್ವಜನಿಕರು ಶವವನ್ನು ರಸ್ತೆಯಲ್ಲಿಟ್ಟು ದೀರ್ಘಕಾಲ ಪ್ರತಿಭಟನೆ ನಡೆಸಿದರು. ಮದ್ದೂರು ತಾಲೂಕು ಗೊರವನಹಳ್ಳಿಯ ಅಶೋಕ ಮತ್ತು ವಾಣಿಶ್ರೀ ದಂಪತಿಯ 3 ವರ್ಷದ ಹೆಣ್ಣು ಮಗು ರಿತಿಕ್ಷಾ ಮೃತ ಬಾಲಕಿ. ಬಾಲಕಿಗೆ ನಾಯಿ ಕಚ್ಚಿದ್ದರಿಂದ ತಾಯಿ ಮತ್ತು ಮೈದುನ ಭಾಸ್ಕರ ಗೌಡ ಮಗುವನ್ನು ಮದ್ದೂರು ಆಸ್ಪತ್ರೆಗೆ ಕರೆದೊಯ್ದರು. ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ನೀಡಿ ಮಂಡ್ಯ ಆಸ್ಪತ್ರೆಗೆ ಹೋಗಲು ಹೇಳಿದ್ದಾರೆ. ಹಾಗೆ ಹೋಗುವಾಗ ಪೊಲೀಸರು ಮಹಿಳೆ ಹೆಲ್ಮೆಟ್ ಹಾಕಿಲ್ಲ ಎಂದು ತಡೆದರು. ಮಗುವಿನ ಪರಿಸ್ಥಿತಿ ಹೇಳಿದಾಗ ಬಿಟ್ರು. ಆದರೆ 100 ಮೀಟರ್ ದೂರದಲ್ಲೇ ಮತ್ತೊಬ್ಬ ಪೊಲೀಸು ತಡೆದು ಎಳೆದಾಗ ತಾಯಿ ಮಗು ಕೆಳಗೆ ಬಿದ್ದಿದ್ದಾರೆ. ಹಿಂದಿನಿಂದ ಬರುತ್ತಿದ್ದ ಟ್ಯಾಂಕರ್ ಹರಿದು ಮಗು ಸ್ಥಳದಲ್ಲೇ ಸತ್ತಿದೆ. ಸಾರ್ವಜನಿಕರಿಂದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಭಾರಿ ಪ್ರತಿಭಟನೆಯೂ ನಡೆಯಿತು. ಅಂತಿಮವಾಗಿ ಮಗುವನ್ನು ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಮನೆಯವರಿಗೆ ನೀಡಲಾಗಿದೆ. ಈ ಸಂಬಂಧ 3 ಸಬ್ ಇನ್ಸ್ಪೆಕ್ಟರ್ಗಳನ್ನು ಗೃಹ ಇಲಾಖೆಯು ಅಮಾನತು ಮಾಡಿದೆ. Bureau Report V4 News Mandya. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipment and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.